ಹಾಸನ ಜಿಲ್ಲೆಯ ಆಲೂರು ತಾಲೂಕು ಅರೆಮಲೆನಾಡಿಗೆ ಹೊಂದಿಕೊಂಡಿರುವ ಗ್ರಾಮವಾಗಿದ್ದು ಮಳೆ ಬಂದರ ರಸ್ತೆಯಲ್ಲೆಲ್ಲ ನೀರು ತುಂಬಿ ಕೆಸರುಗದ್ದೆಯಂತಾಗುತ್ತದೆ. ಹುಣಸೇವಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಹೊಳೆಬುಳ್ಳೂರು ಗ್ರಾಮದ ಮುಖ್ಯ ರಸ್ತೆ ಹಳ್ಳದಿನ್ನೆಗಳಿಂದ ಕೂಡಿದ್ದು ತಿರುಗಾಡಲು ಹಾಗೂ ವಾಹನ ಸಂಚಾರಕರು ಹರಸಾಹಸ ಪಡಬೇಕಾಗುತ್ತದೆ. ಮಳೆಗಾಲದಲ್ಲಿ ರಸ್ತೆಗಳಲ್ಲಿ ನಿಲ್ಲುವ ನೀರಿನಿಂದಾಗಿ ರಸ್ತೆಗಳು ಹದಗೆಟ್ಟು ಹೋಗಿದ್ದು ಇಲ್ಲಿಯ ಜನರ ಪಾಡು ನಿಜಕ್ಕೂ ಹೇಳತೀರದಂತಾಗಿದೆ. ಇದೇ ಮಾರ್ಗವಾಗಿ ಸುಮಾರು ಹಳ್ಳಿಗಳು ಹೊಳೆಬುಳ್ಳೂರು ಸೊಸೈಟಿ ಮತ್ತು ಅಂಚೆ ಕಚೇರಿಗೆ ದಿನನಿತ್ಯದ ವ್ಯವಹಾರ ಮಾಡಲು ವಯಸ್ಸಾದ ವೃದ್ಧರು, ಮಹಿಳೆಯರು, ಬಾಣಂತಿಯರು ಸಂಚರಿಸುವುದು ಹರಸಾಹಸದ ಮಾತು. ಶೀಘ್ರದಲ್ಲೇ ಇದಕ್ಕೆ ಸಂಬಂಧಪಟ್ಟವರು ರಸ್ತೆ ದುರಸ್ತಿ ಕಾರ್ಯ ಮಾಡಿ ಈ ಕೊರೋನಾ ಸಂಕಷ್ಟದ ತುರ್ತು ಸಂದರ್ಭದಲ್ಲಿ ಸಂಚಾರ ಮಾಡಲು ಅನುಕೂಲ ಮಾಡಿಕೊಡಬೇಕೆಂದು ಹೊಳೆಬುಳ್ಳೂರು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಇಲ್ಲವಾದಲ್ಲಿ ಮುಂದಿನ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗುತ್ತದೆ ಎಂದು ಸ್ಥಳೀಯ ನಾಯಕರಿಗೆ, ಶಾಸಕರಿಗೆ ಹಾಗೂ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯತ್ ಸದಸ್ಯರಿಗೆ ಎಚ್ಚರಿಸಿದ್ದಾರೆ. ಹೊಳೆಬೆಳ್ಳೂರು ರೋಡಲ್ಲಿ ಏನು ತಿರ್ಗಕ್ಕೆ ಆಗೋದಿಲ್ಲ. ಒಂದು ಆಂಬ್ಲೆನ್ಸ್ ಬರೋಕ್ಕಲ್ಲ, ಪ್ರೆಗ್ನೆಂಟ್ ಆದವರಿಗೆ, ಸೀರಿಯಸ್ ಆದವರಿಗೆ ಆಂಬ್ಲೆನ್ಸ್ ಬರೋಕ್ಕಲ್ಲ. ರೋಡ್ ಚೆನ್ನಾಗಿಲ್ಲ, ಗುಂಡಿ ಭಾರಿ, ಸ್ಕೂಲ್ ಹುಡುಗರಿಗೆಲ್ಲ ತೊಂದರೆ ಆಗೈತೆ. ಕುಡಿಯೋ ನೀರಿಗೆ ಉದ್ಮಾನ ಆಗೈತೆ. ಬೆಳ್ಳೂರು ರೋಡಿಗೆ ಅದು ರೋಡ್ ಆಗಲೇಬೇಕು. ಎಲ್ಲ ಎಲೆಕ್ಷನ್ ಏನಾರಲ್ಲ ಬಂದು ಅದೆಲ್ಲರೂ ಮಾಡ್ತೀವಿ ಅಂತ ಓಟ್ ಹಾಕ್ಸ್ಕೊಂಡು ಎಲ್ಲ ಓಟ್ ಹಾಕ್ಸ್ಕೊ ಹೋಗ್ತಾರೆ. ಒಬ್ಬರಾರು ತಲೆ ಕೆಡ್ಸ್ಕೊತಾ ಇಲ್ಲ. ಹೆಸರಲ್ಲಿ ಯಾರು ರೋಡ್ ಮಾಡಿಕೊಟ್ರೆ ನಾವು ಎಲೆಕ್ಷನ್ಗೆ ರೆಡಿ ಮಾಡ್ಕೊತೀವಿ. ಜನವ 15 ವರ್ಷ ಆಯಿತು. ಇಲ್ಲ ಅಂದ್ರೆ ನಾವು ಓಟ್ನೇ ಕೊಡೋಕ್ಕಲ್ಲ. ನಾವು ಈ ಆಲೂರು ತಾಲೂಕಲ್ಲ ಓಟ್ ಕೊಡೋಕ್ಕಲ್ಲ. ಕೃಷ್ಣ ಅಂತ ಮಾತಾಡ್ತಾ ಇರೋದು. ಹೊಳೆಬೆಳ್ಳೂರು ಗ್ರಾಮದಿಂದ ಮಂಡಿ ಉದ್ದ ಗುಂಡಿ ಬಿದ್ದಿದೆ. ಬಸ್ಸು ಸಾರಿಗೆ ವ್ಯವಸ್ಥೆ ಓಡಾಡುತ್ತೆ, ಆದರೂ ಕೆಲವೊಮ್ಮೆ ಅತಿಯಾದ ಗುಂಡಿ ಮಳೆಗಾಲದಲ್ಲಿ ಬಸ್ಸು ಬರೋದೇ ಇಲ್ಲ. ಗುಂಡಿ ಬಿದ್ದಿದೆ ಅಂತ ಹೇಳ್ತಾರೆ ಡ್ರೈವರ್ಸ್. ರೀಸನ್ ಕೇಳಿದರೆ ಶಾಲಾ ಮಕ್ಕಳು ಪ್ರತಿನಿತ್ಯ ದಿನ ಓಡಾಡ್ತಾರೆ, ಶಾಲೆಗೆ ಹೋಗೋಕ್ಕೆ ಆಗಿರ್ಬೋದು, ಮತ್ತು ಗರ್ಭಿಣಿಯರು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗಿರ್ಬೋದು, ಬೇರೆ ಆಸ್ಪತ್ರೆಗಳಿಗೆ ಹೋಗೋಕ್ಕಾಗಿರ್ಬೋದು. ಆಂಬುಲೆನ್ಸು ಎಷ್ಟೇ ಆಂಬುಲೆನ್ಸ್ ಬಂದರೂ ಕೂಡ ಕಚ್ಚಾ ರಸ್ತೆ ಈ ಥರ ಗುಂಡಿ ಬಿದ್ದು ಹಾಳಾಗಿರೋದ್ರಿಂದ ಅವ್ರಿಗೂ ಸಮಸ್ಯೆ ಆಗುತ್ತೆ. ಪ್ರತಿನಿತ್ಯ ನಾವು ಇಲ್ಲಿ ಓಡಾಡ್ತಾ ಇರ್ತೀವಿ. ಡೈರಿಗೆ ಹಾಲು ಯಾಕೆ ಬರ್ತಾರೆ, ರೈತರು ಓಡಾಡ್ತಾ ಇರ್ತಾರೆ, ಟ್ರ್ಯಾಕ್ಟರ್ಗಳೆಲ್ಲ ಓಡಾಡಬೇಕು. ತುಂಬ ಅಂದರೆ ತುಂಬ ಕೆಟ್ಟ ಮಟ್ಟದಲ್ಲಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ.